ಮಂಗಳೂರು ನಗರದ ಅನೇಕ ಕಡೆ ಎಟಿಎಂ ಸ್ಕಿಮ್ಮಿಂಗ್ ಪ್ರಕರಣ ಬೆಳಕಿಗೆ ಬಂದಿದ್ದು, ಇದೀಗ ಆರೋಪಿಗಳನ್ನು ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಜಿಂಟೋ ಜಾಯ್, ದಿನೇಶ್ ಸಿಂಗ್, ಅಬ್ದುಲ್ ಮಜೀದ್, ರಾಹುಲ್ ಬಂಧಿತ ಆರೋಪಿಗಳು ನಿರುದ್ಯೋಗಿಗಳಾಗಿರುವ ಕಾರಣ ಕಳ್ಳತನಕ್ಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಇವರ ಮೇಲೆ ಮಂಗಳೂರಿನಲ್ಲಿ ಒಟ್ಟು 22 ಪ್ರಕರಣಗಳು ದಾಖಲಾಗಿದ್ದು, ಮಂಗಳೂರು ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಕಳ್ಳತನ ಮಾಡಿದ್ದು ಅನೇಕ ಕಡೆ ಕೇಸು ದಾಖಲಾಗಿದೆ. ಇನ್ನು ಸ್ಥಳೀಯರ ಸಹಾಯವನ್ನ ಪಡೆದುಕೊಂಡು ಕಳ್ಳತನ ಮಾಡ್ತಾ ಇದ್ರು. 25 ಲಕ್ಷದವರೆಗೆ ಸ್ಕಿಮ್ಮಿಂಗ್ ಮೂಲಕ ಹಣವನ್ನ ಕಳ್ಳತನ ಮಾಡಿ ಐಷಾರಾಮಿ ಜೀವನ ನಡೆಸ್ತಾ ಇದ್ರು ಎನ್ನಲಾಗಿದೆ. ಮಂಗಳೂರಿನಲ್ಲಿ ಕಳ್ಳರನ್ನ ಹಿಡಿಯುವ ಸಂದರ್ಭ ಅಜ್ಮೀಲ್ ಎಂಬಾತ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದ್ದ. ಆದರೆ ಚೇಸ್ ಮಾಡಿ ಆತನನ್ನ ಬಂಧಿಸುವಾಗ ಗಾಯಗೊಂಡ ಹಿನ್ನೆಲೆಯಲ್ಲಿ ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಮಂಗಳೂರು ಪೊಲೀಸರು ತಿಳಿಸಿದ್ದಾರೆ. ಮಂಗಳೂರು ನಗರದಲ್ಲಿ ಎಟಿಎಂ ಸ್ಕಿಮ್ಮಿಂಗ್ ರಿಲೇಟೆಡ್ ಸುಮಾರು 22 ಪ್ರಕರಣಗಳು ನಮ್ಮ ಸೈಬರ್ ಸೆಲ್ಲಲ್ಲಿ ದಾಖಲಾಗಿತ್ತು. ಅದು 5,000, 10,000, 20,000ದಿಂದ ಸುಮಾರು 2 ಲಕ್ಷದವರೆಗೂ ಹಣವನ್ನು ಸ್ಕಿಮ್ಮಿಂಗ್ ಮುಖಾಂತರ ಕೆಲವು ಅಕೌಂಟ್ಗಳಿಂದ ಎತ್ಕೊಂಡಿರುವಂಥದ್ದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿತ್ತು. ಇದರಲ್ಲಿ ಹೆಚ್ಚು ನಿವೃತ್ತ ನೌಕರರು ಮತ್ತು ಸ್ಯಾಲರಿಡ್ ಎಂಪ್ಲಾಯೀಸು ಮತ್ತು ಸಣ್ಣ ಪುಟ್ಟ ವ್ಯವಹಾರ ಮಾಡುವಂಥವರು ಈ ಒಂದು ಸ್ಕಿಮ್ಮಿಂಗ್ ಫ್ರಾಡ್ನ ವಿಕ್ಟಿಮ್ಸ್ ಆಗಿರುವಂಥದ್ದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿತ್ತು. ಅದಲ್ಲದೆ ಹೊರತುಪಡಿಸಿ ನಾವು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಮಂಗಳೂರು ಮತ್ತು ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಹಾಗೂ ಹೊರ ರಾಜ್ಯಗಳಲ್ಲಿ ಸುಮಾರು 60-70ಕ್ಕೂ ಹೆಚ್ಚು ಪ್ರಕರಣಗಳನ್ನು ಈ ಆರೋಪಿಗಳು ಮಾಡಿರುವಂಥದ್ದು ನಮ್ಮ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಸಾಕಷ್ಟು ಪ್ರಕರಣಗಳು FIR ದಾಖಲಾಗಿದೆ. ಸುಮಾರು ನಾನ್ ಕಾಗ್ನಿಸಬಲ್ ಅಫೆನ್ಸಸ್ ಆಗಿ ದಾಖಲಾಗಿದೆ. ಕೆಲವು ಪಿಟಿಷನ್ಸ್ ಆಗಿ ತಗೊಂಡಿರುವಂಥದ್ದು ಕಂಡು ಬಂದಿದೆ. ಒಟ್ಟಾರೆಯಾಗಿ ಸುಮಾರು 25-30 ಲಕ್ಷಕ್ಕೂ ಹೆಚ್ಚು ಹಣವನ್ನು ಈ ಒಂದು ತಂಡ ಎಟಿಎಂ ಸ್ಕಿಮ್ಮಿಂಗ್ ಮುಖಾಂತರ ಲಪ್ಟಾಯಿಸಿರುವಂಥದ್ದು ನಮಗೆ ತಿಳಿದು ಬಂದಿದೆ. ಮೂಲತಃ ಗ್ಲಾಡ್ವಿನ್ ಜಿಂಟೋ ಜಾಯ್ ಅನ್ನುವಂಥ ವ್ಯಕ್ತಿ ಇವನು BCom ಡ್ರಾಪ್ಔಟ್ ಇದ್ದಾನೆ. ಇವರ ಪೇರೆಂಟ್ಸ್ ಸ್ವಲ್ಪ ಹೊರದೇಶಗಳಲ್ಲೂ ಕೂಡ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾರೆ. ತ್ರಿಶೂರ್, ಕೇರಳ ರಾಜ್ಯದ ತ್ರಿಶೂರ್ ಮೂಲದವನು. ಸುಮಾರು 35-36 ವರ್ಷ ವಯಸ್ಸಾಗಿದೆ ಅವನಿಗೆ. ಇವನು ಮೇನು ಈ ಸ್ಕಿಮ್ಮಿಂಗ್ ಮಿಷನ್ಗಳನ್ನು ಇಂಟರ್ನೆಟ್ಗಳ ಮುಖಾಂತರ ತರಿಸ್ಕೊಳ್ಳುವಂಥದ್ದು, ಕಸ್ಟಮೈಸ್ ಮಾಡ್ಕೊಳ್ಳುವಂಥದ್ದು ಮತ್ತು ATMಗಳಲ್ಲಿ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ಸಕ್ಸಸ್ ಆಗೋದನ್ನೆಲ್ಲ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಇವನು ಒಂದೇ ಜಾಗದಲ್ಲಿ ಮಾಡಲ್ಲ. ಸಪೋಸ್ ಮಂಗಳೂರಲ್ಲಿ ಆ ಕ್ಯಾಮ್ರಾ ಸ್ಕಿಮ್ಮಿಂಗ್ ಮಿಷಿನ್ ಜೊತೆ ಕ್ಯಾಮ್ರಾ ಇಟ್ಬಿಟ್ಟು ATM ಕಾರ್ಡ್ ಪಾಸ್ವರ್ಡ್ ನೋಡ್ಕೊಂಡ ಅಂತಂದರೆ ನಂತರ ಅದನ್ನು ಬೇರೆ ಬೇರೆ ಕಡೆ ಆಪ್ರೇಟ್ ಮಾಡುವಂಥದ್ದು, ಇಂಟರ್ನೆಟ್ಗಳಲ್ಲಿ ಆಪ್ರೇಟ್ ಮಾಡುವಂಥದ್ದು, ಈ ಥರದ್ದೆಲ್ಲ ಬೈಯಿಂಗ್ ಮಾಡುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾನೆ. ಮತ್ತು ಬೇರೆ ಬೇರೆ ಜಾಗಗಳಲ್ಲಿ ಹೋಗ್ಬಿಟ್ಟು ಈ ಒಂದು ಕೃತ್ಯಗಳನ್ನು ಮಾಡ್ತಾನೆ. ನಮ್ಮ ಸದ್ಯದ ಮಾಹಿತಿ ಪ್ರಕಾರ ಮಂಗಳೂರು, ಕಾಸರಗೋಡು, ತ್ರಿಶೂರು, ಕೊಚ್ಚಿನ್, ಅದೇ ರೀತಿ ದೆಹಲಿ, ಹೀಗೆ ಹೊರ ರಾಜ್ಯಗಳಲ್ಲೂ ಕೂಡ ಇವನು ಒಂದು ಫ್ರಾಡ್ ಮಾಡುವಂಥದ್ದು ಕಂಡು ಬಂದಿದೆ.